ಈ ಬಾರಿ ನಿರಂತರವಾಗಿ ಎಡೆಬಿಡದೆ ಸುರಿತಾ ಇದ್ದಂತಹ ಮಳೆಯಿಂದಾಗಿ ಉಳ್ಳಾಲ ಮೊಂಟೆಪದವು ಕಾಂತಪ್ಪ ಪೂಜಾರಿ ಮನೆ ಮೇಲೆ ಗುಡ್ಡ ಕುಸಿದು ಗೋಡೆ ತನ್ನ ಮೇಲೆ ಬಿದ್ದರೂ ಕೂಡ ತನ್ನ ಇಬ್ಬರು ಮಕ್ಕಳನ್ನ ಉಳಿಸಿಕೊಳ್ಳಲು ಕೊನೆ ಕ್ಷಣದ ಹೋರಾಟ ಮಾಡಿದಂತಹ ತಾಯಿಯ ಹೃದಯ ವಿದ್ರಾವಕ ಘಟನೆ ಬಹುಶಃ ಕರಾವಳಿ ಭಾಗದ ಜನರು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇದೀಗ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಒಂದೇ ಕುಟುಂಬದ 3 ಜನರು ಕೂಡ ಮೃತಪಟ್ಟಿದ್ರು. ಜೊತೆಗೆ ಆ ಘಟನೆ ನೊಂದ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗಕ್ಕೆ ಅಗಾಧ ಪ್ರಮಾಣದ ನೋವಿನ ಆತಂಕ ಸೃಷ್ಟಿ ಮಾಡಿತ್ತು. ಪ್ರಾಣಹಾನಿಯ ಜೊತೆಗೆ ಇದೀಗ ಈ ಕುಟುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದು, ಈ ಹಿನ್ನೆಲೆ ಸಮಾಜ ಸೇವಕರಾದ ನಟರಾಜ್ ಪಚ್ಚನಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ರು. ಈ ಮೂಲಕ 5,85,490 ರೂಪಾಯಿ ಮೊತ್ತ ಸಂಗ್ರಹವಾಗಿತ್ತು. ಇನ್ನು ಸಂಗ್ರಹವಾದ ಒಟ್ಟು ಮೊತ್ತವನ್ನು ಈ ನೊಂದ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮುತುವರ್ಜಿ ವಹಿಸಿ ಈ ಕಾರ್ಯವನ್ನು ಮಾಡಿದ್ದು, ಈ ಸಂದರ್ಭ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಬಜಾಲ್, ಸಂಸ್ಥೆಯ ಪದಾಧಿಕಾರಿಗಳಾದ ನಟರಾಜ್ ಪಚ್ಚನಾಡಿ, ಪ್ರಸಾದ್ ಕುಂಪಲ, ಶರತ್ ಪದವಿನಂಗಡಿ, ವಸಂತ್ ಜೆ ಪೂಜಾರಿ, ಸೌರಜ್ ಮಂಗಳೂರು, ಕುಮಾರ್ ವಿಟ್ಲ, ಅರುಣ್ ಡಿಸೋಜಾ, ಶ್ರೀ ನಿಯೋಲ್ ಮತ್ತು ಸ್ಥಳೀಯರ ಉಪಸ್ಥಿತಿಯಲ್ಲಿ ಸತೀಶ್ ಕುಂಪಾಲ್ ಅವರು ಸಂತ್ರಸ್ತ ಕುಟುಂಬಕ್ಕೆ ಸಹಾಯಧನವನ್ನು ಹಸ್ತಾಂತರ ಮಾಡಿದರು.